ಗುರುಪುರದಲ್ಲಿ ಹೋಬಳಿ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಆದರೆ ಸಭೆ ಮಾತ್ರ ಅಕ್ಷರಶಃ ಜನಜಾತ್ರೆಯಾಗಿತ್ತು. ಸರ್ಕಾರಿ ಕಚೇರಿ ಅಲೆದಾಡಿ ಸೌಲಭ್ಯ ಪಡೆಯಲು ತ್ರಾಸಪಟ್ಟ ಅನೇಕರು ಒಂದೇ ಕಡೆ ಸಿಗುವ ಸೌಲಭ್ಯ ಪಡೆಯಲು ಆಸಕ್ತಿಯಿಂದ ಬಂದಿದ್ರು. ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಬಳಿಕ ಜನರ ಸಮಸ್ಯೆಗಳನ್ನು ಆಲಿಸಿದ್ರು. ಹಲವು ವರ್ಷಗಳಿಂದ ಬಗೆಹರಿಯದ ಹಲವು ಸಮಸ್ಯೆಗಳನ್ನು ಶಾಸಕರಲ್ಲಿ ತೋಡಿಕೊಳ್ಳುತ್ತಿದ್ದ ದೃಶ್ಯ ಕಂಡುಬಂತು. ಒಟ್ಟಿನಲ್ಲಿ ಸುಮಾರು 2,500ಕ್ಕೂ ಮಿಕ್ಕಿ ಜನತೆ ಜನಸ್ಪಂದನದಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡ್ರು. ಶ್ರೀಮತಿ ಮಾಲಿನಿ ಮೇಡಮ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಫಲಾನುಭವಿಗಳ ಸಹೋದರ ಸನ್ಮಾನ್ಯ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೋನ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನ